ಯಕ್ಷಗಾನ ಕಲಾವಿದರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಳೆಯವರ ಕ್ಷಮೆ ಮಾತ್ರವಲ್ಲ, ಈ ಕೂಡಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವರನ್ನ ಆ ಸ್ಥಾನದಿಂದಲೇ ಕಿತ್ತೆಸೆಯಬೇಕು ಅಂತ ಶಾಸಕ ಕಾಮತ್ ಗುಡುಗಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಕರ್ನಾಟಕದ ಗಂಡು ಕೊಲೆಯಾದ ಯಕ್ಷಗಾನ ಇಲ್ಲಿನ ಜನರ ಭಕ್ತಿ ಭಾವದಿಂದ ಕೂಡಿದ ಸಂಸ್ಕೃತಿಯ ಭಾಗವಾಗಿದೆ. ಯಕ್ಷಗಾನ ಕಲಾವಿದರನ್ನ ಗೌರವಯುತವಾಗಿ ಕಾಡುವ ಸಮಾಜ ನಮ್ಮದು. ಹಗಲು ರಾತ್ರಿ ನಿದ್ದೆ ಬಿಟ್ಟು ಕಲಾವಿದರು ಈ ಕಲೆಯನ್ನ ಆರಾಧಿಸುತ್ತಾರೆ. ಅಂತಹ ಪರಂಪರೆಗೆ ಎಡಪಂಥೀಯ ಬುದ್ಧಿಜೀವಿಗಳು ಅವಮಾನ ಮಾಡುವ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ನೋವಾಗಿದೆ. ನಿರಂತರವಾಗಿ ಹಿಂದೂ ಧರ್ಮದ ವಿರುದ್ಧ ದ್ವೇಷ ಕಾರುವವರನ್ನೇ ಹುಡುಕಿ ಪ್ರಮುಖ ಸ್ಥಾನದಲ್ಲಿ ಕೂರಿಸುವ ಕಾಂಗ್ರೆಸ್ನ ಹೀನ ಚಾಳಿ ಇನ್ನಾದರೂ ಬದಲಾಗಬೇಕು ಅಂತ ಹೇಳಿದರು. ಪುರುಷೋತ್ತಮ ಬಿಳಿಮಲೆ ಕೇವಲ ಕ್ಷಮೆಯನ್ನೇ ಯಾಚಿಸಿದ ಸಾಕಾಗಲ್ಲ. ರಾಜ್ಯ ಸರ್ಕಾರ ಅವರ ಆ ನಿಗಮದ ಅವರ ಜವಾಬ್ದಾರಿಗಳನ್ನು ಅವರನ್ನು ತೆಗಿಬೇಕು ಅಂತ ಹೇಳುವಂಥದ್ದು, ನಾನು ಕಿತ್ತೋಗಿಬೇಕು ಅವರನ್ನು ಅಂತ ಹೇಳುವಂಥದ್ದು ಆಗ್ರಹ ಮಾಡ್ತೀನಿ. ಯಾಕೆ ಅಂತ ಕೇಳಿದರೆ, ಒಂದು ಕಲಾವಿದರು ಹಗಲು ರಾತ್ರಿ ಯಕ್ಷಗಾನದ ಕೆಲಸ ಕಾರ್ಯಗಳನ್ನು ಅವರ ಚಟುವಟಿಕೆಯನ್ನು ಮಾಡ್ತಾ ರಾತ್ರಿ ನಿದ್ದೆ ಬಿಟ್ಟು ನಮ್ಮ ತುಳುನಾಡಿನ ಇತಿಹಾಸ ಪ್ರಸಿದ್ಧ ಪುರಾಣಗಳ ಎಲ್ಲ ವಿಚಾರಗಳನ್ನು ಅವರು ಆ ಒಂದು ವಿಶೇಷವಾದಂಥ ತಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಬಯಸುವಂಥ ಕಲಾವಿದರಿಗೆ ನೀವು ಈ ರೀತಿಯಲ್ಲಿ ಮಾತಾಡ್ತೀರಿ ಅಂತ ಹೇಳಿದರೆ ನಾಳೆಗೆ ನಿಮಗೆ ಎಷ್ಟು ಸಡಿಲವಾಗಿದೆ. ಯಾಕೆ ನೀವು ಯಕ್ಷಗಾನದ ಬಗ್ಗೆ ಮಾತ್ರ ನಿಮಗೆ ಆ ರೀತಿ ಮಾತಾಡಬೇಕು ಅಂತ ಕಾಣುತ್ತೆ? ನಿಮಗೆ ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಹಿಂದೂ ಧಾರ್ಮಿಕ ವ್ಯವಸ್ಥೆಯ ಚಿಂತನೆಯ ಕಾರ್ಯ ಅಂತ ಹೇಳುವಂಥ ಕಾರಣ ನಿಮಗೆ ಅದು ಬರುತ್ತಾ ಅಂತ ಹೇಳುವ ಕಾರಣ ನಾನು ಇದನ್ನು ಖಂಡಿಸಿ ಅವರನ್ನು ತಕ್ಷಣ ವಜಾ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ.